ಈಗಾಗಲೇ ಫಸ್ಟ್ ಲುಕ್ ಪೋಸ್ಟರ್ ಮೂಲಕ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವ ಇತ್ತೀಚೆಗೆ ಸಿನಿಮಾದ ಟೀಸರ್ ಬಿಡುಗಡೆಗೊಂಡು ಕುತೂಹಲ ಮೂಡಿಸಿರುವ ಟೈಮ್ ಪಾಸ್ ಸಿನಿಮಾ ಅಕ್ಟೋಬರ್ 17ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಚೇತನ್ ಜೋಡಿದಾರ್ ಅವರು ತಿಳಿಸಿದರು. ಈ ಬಗ್ಗೆ ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಮನೋರಂಜನೆಯನ್ನೇ ಮುಖ್ಯ ಬಿಂದುವಾಗಿರಿಸಿಕೊಂಡು ಸಿನಿಮಾವನ್ನು ರೂಪಿಸಿದ್ದು ಚೇತನ್ ಜೋಡಿದಾರ್ ನಿರ್ದೇಶನದ ಚೇತನಾ ಸರ್ವೀಸಸ್ ಬ್ಯಾನರ್ ಮೂಲಕ ಗುಂಡೂರು ಶೇಖರ್, ಕಿರಣ್ ಕುಮಾರ್ ಶೆಟ್ಟಿ, ಎಂಎಚ್ ಕೃಷ್ಣಮೂರ್ತಿ ನಿರ್ಮಾಣ ಮಾಡಿದ್ದು ಇಮ್ರಾನ್ ಪಾಷಾ, ವೈಸಿರಿ ಕೆ ಗೌಡ, ರಕ್ಷಾರಾಮ್ ಕೆ ಚೇತನ್ ಜೋಡಿದಾರ್, ಓಂ ಶ್ರೀ ಯಕ್ಷಶಿಪ್, ಪ್ರಭಾಕರ್ ರಾವ್, ನವೀನ್ ಕುಮಾರ್, ಸಂಪತ್ ಕುಮಾರ್, ಅಶ್ವಿನಿ ಶ್ರೀನಿವಾಸ್ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಹಾಗೂ ಚಿತ್ರದ ಟ್ರೇಲರ್ ಅಕ್ಟೋಬರ್ 7ರಂದು ಬಿಡುಗಡೆಗೊಳ್ಳಲಿದೆ ಎಂದು ಅವರು ಮಾಹಿತಿ ನೀಡಿದರು. ಅಕ್ಟೋಬರ್ 17ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ಎಲ್ಲ ಕಡೆ ಕವರ್ ಆಗಿ ತುಂಬ ಚೆನ್ನಾಗಿ ಚಿತ್ರ ಬಂದಿದೆ. ಸೊ ಸಿನಿಮಾ ಮಾಡಿ ಮುಗಿಸಿ ಈಗ ಪ್ರಚಾರ ಕಾರ್ಯದಲ್ಲಿದ್ದೀವಿ. ಬಿಡುಗಡೆಗೆ ನಿಮ್ಮ ಮಡಲಿಗೆ ತಲುಪಿಸ್ತೀವಿ. ನೀವು ಏನು ಮಾಡಬೇಕು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಅಂದಾಗೆ ಜನರ ಮಡಲಿಗೆ ಬಿಡ್ತೀನಿ. ಜನರು ಡಿಸೈಡ್ ಮಾಡಲಿ. ಸಿನಿಮಾ ನಾನು ಮಾಡ್ತೀನಿ, ವಿಮರ್ಶೆ ನೀವು ಮಾಡಿ. ಸೊ ಹೌದು, ಕಾಮಿಡಿ ಜಾನರ್ ಸರ್, ಕಾಮಿಡಿ ಜಾನರ್. ಬಟ್ ಲೈವ್ಲಿಯಾಗಿ ತೊಗೊಂಡೋಗಿದ್ದೀವಿ. ನೈಜ ಜೀವನ ಘಟನೆಗಳನ್ನು ಆಧರಿಸಿ ಒಂದಷ್ಟು ನಡೆದಿರೋವಂಥ ಘಟನೆಗಳನ್ನು ಇನ್ಸ್ಪೈರ್ ಆಗಿ ಮಾಡಿರೋವಂಥ ಸಿನಿಮಾ. ಅದನ್ನು ಹಾಸ್ಯದ ರೂಪದಲ್ಲಿ ಹೇಳಿದ್ದೀವಿ. ಸೀರಿಯಸ್ ಆಗಿರೋ ಸನ್ನಿವೇಶ, ಬಟ್ ಅದನ್ನು ಕಾಮಿಡಿಯಾಗಿ ಹೇಳಿದ್ದೀವಿ. ಆ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ನಾನು ಹೇಳಿದ ಉದಾಹರಣೆ, ಇವಾಗ ಹೇಳಿದ್ನಲ್ಲ, ಬಾಳೆಹಣ್ಣು ಸಿಪ್ಪೆಯಲ್ಲಿ ಬಿದ್ದಾಗ ಏನಾಗುತ್ತೆ ಅನ್ನೋದು, ಅದೇ ಅದಕ್ಕೆ ಉದಾಹರಣೆ. ಏನು ಸರ್? ಹೌದು ಹೌದು, ತುಂಬ ಇಂಪಾರ್ಟೆಂಟ್. ಅವ್ರ ಹೆಸರು ಬ್ಯಾಕ್ ಪೈಪರ್ ಬಾಲ. ಸೊ ಬ್ಯಾಕ್ ಪೈಪರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಏನು ಅಂತ. ಸೊ ಹೆಸರು ಬಾಲ. ಸೊ ಅದು ನೀವು ಸಿನಿಮಾ ನೋಡಿದಾಗ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರನಟರಾದ ರಕ್ಷಾರಾಮ್, ಇಮ್ರಾನ್ ಪಾಷಾ, ಸಹ ನಿರ್ದೇಶಕಿ ವೈಷ್ಣವಿ ಸತ್ಯನಾರಾಯಣ್, ಓಂ ಶ್ರೀ ಯಕ್ಷಿಪ್, ಹೃದಯ್ ಮೋಚಿಮ್ದಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.